ಒಂದು ಹೊಸ ರೀತಿಯಲ್ಲಿ ಸಖತ್ ರುಚಿಯಾಗಿರುವಂಥ ಮೆದುವಾಗಿರುವಂಥ ಒಗ್ಗರಣೆ ಹಾಕಿ ಮಾಡಿರುವಂಥ ವಿಶೇಷವಾಗಿರುವಂಥ ಕಾಯಿ ಕಡುಬನ್ನು ಹೀಗೆ ತುಂಬಾ ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾರ್ಮಲ್ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆದರೆ ಒಂದ್ಸರಿ ಈ ರೆಸಿಪಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ನನ್ನ ಈ ಸ್ಪೆಷಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ವಿಶೇಷವಾಗಿರುವಂತಹ ಕಾಯಿ ಕಡುಬನ್ನು ಮಾಡಲಿಕ್ಕೆ ನಾನು 2 ಗ್ಲಾಸಷ್ಟು ದೋಸೆ ರೈಸ್ ಅಥವಾ ಯಾವುದಾದ್ರೂ ಬೆಳ್ತಿಗೆ ಅಕ್ಕಿ ಆಗುತ್ತೆ, ಅದನ್ನ 6 ಗಂಟೆ ಕಾಲ ನೆನೆ ಹಾಕಿ ನೀಟಾಗಿ ತೊಳೆದುಕೊಂಡಿಟ್ಟಿದ್ದೇನೆ. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ರೈಸನ್ನು ಹಾಕ್ಕೊಂಡಿದ್ದೇನೆ. ನಾವು ಇದನ್ನು ತೊಳೆದ್ಬಿಟ್ಟು ನೀಟಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ. 6 ಗಂಟೆ ಆದರೂ ಆಗಬೇಕು, ರುಬ್ಬೋಕ್ಕಿಂತ ಮುಂಚೆ 6 ಗಂಟೆ ನಾವು ನೆನೆ ಹಾಕಬೇಕು. ಒಂದೇ ಲಾಟಲ್ಲಿ ಬೇಕಾದರೆ ರುಬ್ಕೊಳ್ಳಿ, ಇಲ್ಲದಿದ್ದರೆ 2 ಸರಿ ರುಬ್ಕೋಬೋದು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಕಾಯಿ ತುರಿ. 1 ಹಿಡಿಯಷ್ಟು ಕಾಯಿ ತುರಿನ ಗ್ರೈಂಡ್ ಮಾಡುವಾಗ ಹಾಕಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಯಾವ ಲೋಟದಲ್ಲಿ ರೈಸ್ ಹಾಕ್ಕೊಂಡಿದ್ದೀರೋ ಅದೇ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕ್ಕೋಬೇಕು. 2 ಲೋಟ ಅಕ್ಕಿಗೆ 1 ಲೋಟದಷ್ಟು ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ತರಿತರಿಯಾಗಿ ಇರಬೇಕಿದೆ. ಆ್ಯಕ್ಚುಲಿ ತುಂಬ ನೈಸ್ ದೋಸೆ ಹಿಟ್ಟಿನ ಥರ ಆಗಬಾರ್ದು, ಒಂಚೂರು ತರಿತರಿಯಾಗಿರಬೇಕು. ಇದನ್ನ ಒಂದು ಪಾತ್ರೆಗೆ ತೆಗೆದು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಸ್ಪೆಷಲ್ ಒಗ್ಗರಣೆನ ನಾವು ರೆಡಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಗ್ಗರಣೆ ಪ್ಯಾನ್ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಕಾಯಿಸ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ರೈಸ್ ಜಾಸ್ತಿ ಇದ್ದರೆ ನೀವು ಇದರ ಕ್ವಾಂಟಿಟಿ ಜಾಸ್ತಿ ತಗೋಬೋದು. ಇದನ್ನ ಚೆನ್ನಾಗಿ ಸಿಡಿಸ್ಕೋಬೇಕು. ಅದಾದ ನಂತರ ಸ್ಟವನ್ನು ಬಂದ್ ಮಾಡಿಬಿಡಿ. ಸ್ಟವನ್ನು ಬಂದ್ ಮಾಡಿ ಆಯಿಲ್ ಒಂಚೂರು ತಣ್ಣಗಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿ ಲೀವ್ಸನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಕರಿ ಲೀವ್ಸನ್ನು ನೀವು ಸ್ಟವಲ್ಲಿ ಉರಿ ಇಟ್ಕೊಂಡೆ ಹಾಕೋಬೇಡಿ. ತಣ್ಣಗಾದ ನಂತರ ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗಾದ ನಂತರ ಒಂಚೂರು ತಣ್ಣಗಾದ ನಂತರ ಈ ಹಿಟ್ಟಿಗೆ ಹಾಕ್ಕೊಳ್ಳಿ. ಬಿಸಿ ಬಿಸಿ ಹಾಕೋಬಾರ್ದು, ಸ್ವಲ್ಪ ತಣ್ಣಗಾದ ನಂತರ. ಅನಂತರ ಒಂದು 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಮತ್ತು 1 ಹಿಡಿಯಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೇನೆ. ರುಬ್ಬುವಾಗ 1 ಹಿಡಿಯಷ್ಟು ಕಾಯಿ ತುರಿ, ಅದಾದ ನಂತರ ಈಗ ಮಿಕ್ಸ್ ಮಾಡುವಾಗ ಒಗ್ಗರಣೆ ಹಾಕಿದ ಮೇಲೆ 1 ಹಿಡಿಯಷ್ಟು ಕಾಯಿ ತುರಿನ ಹಾಕ್ಕೊಂಡು ಈ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳಿ. ಕರೆಕ್ಟಾಗಿ ಒಗ್ಗರಣೆ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು, ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಇದನ್ನ ನಾವು ಹದ ಮಾಡಬೇಕು. ಸ್ಟವ್ ಮೇಲೆ ಈ ಹಿಟ್ಟಿನ ಪಾತ್ರೆ ಇಟ್ಬಿಟ್ಟು ಮೀಡಿಯಮ್ ಉರಿ ಇಟ್ಬಿಟ್ಟು ಇದನ್ನ ಈ ಥರ ಸೌಟಲ್ಲಿ ಮಗುಚ್ತಾ ಹದ ಮಾಡಬೇಕು. ಯಾಕಂತಂದರೆ ಹಿಟ್ಟನ್ನು ನಮಗೆ ಉಂಡೆ ಮಾಡುವಷ್ಟು ಹದ ಆಗಬೇಕು. ಜಾಸ್ತಿ ಉರಿ ಬೇಡ, ಮೀಡಿಯಮ್ ಉರಿ ಇಟ್ಕೊಂಡೆ ಹಿಟ್ಟು ಗಟ್ಟಿ ಆಗೋ ತನಕ ಹದ ಮಾಡ್ಕೊಳ್ಳಿ. ನಿಮಗೆ ಒಂದು ಉಂಡೆ ಆಗಲಿಕ್ಕೆ ಎಷ್ಟು ಅಂದಾಜು ಬೇಕೋ ಅಷ್ಟು ಗೊತ್ತಾಗುತ್ತಲ್ವ, ಅಷ್ಟು ಮಾಡಿಕೊಂಡು ಸ್ಟವನ್ನು ಬಂದ್ ಮಾಡಿ. ನೋಡಿ, ಇವಾಗ ನಮಗೆ ಕರೆಕ್ಟಾಗಿ ಉಂಡೆನ ಮಾಡ್ಕೊಳ್ಳಿಕ್ಕೆ ಅಥವಾ ಕಡುಬನ್ನು ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಕೈಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಹಿಟ್ಟನ್ನು ತೆಗೆದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ, ಆಯಿತಾ. ಸ್ಟವ್ ಬಂದ್ ಮಾಡಿ. ಅದಾದ ನಂತರ ಕೈಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ನೀಟಾಗಿ ಈ ಥರ ಉಂಡೆ ಮಾಡ್ಕೊಳ್ಳಿ. ತುಂಬ ದೊಡ್ಡ ಉಂಡೆ ಬೇಡ, ಯಾಕಂತಂದರೆ ತುಂಬ ದೊಡ್ಡದಾಗಿದ್ದರೆ ಬೇಯಲ್ಲ ಬೇಗ. ಮೀಡಿಯಮ್ ಸೈಜಲ್ಲಿ ಈ ಥರ ಉಂಡೆ ಅಥವಾ ಕಡುಬನ್ನು ಮಾಡಿಕೊಂಡು, ನಾನು ಇಡ್ಲಿ ಮಾಡುವಂಥ ತೊಂದರು ಅಂತ ಪಾತ್ರೆ ಇರುತ್ತೆ, ನಿಮಗೆ ಸ್ಟೀಮ್ ಪಾತ್ರೆ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಅದರಲ್ಲಿ ಸ್ಟೀಮಲ್ಲಿ ಇದನ್ನ ಬೇಯಿಸ್ಬೇಕು. ಅಂದರೆ ಪಾತ್ರೆಗೆ ನೀರು ಹಾಕಿ ಅದರ ಮೇಲೆ ಯಾವುದಾದ್ರೂ ಒಂದು ಈ ಥರ ಇಟ್ಬಿಟ್ಟು ಸ್ಟೀಮಲ್ಲಿ ಇದನ್ನ 10 ನಿಮಿಷ ಬೇಯಿಸಬೇಕು. 10 ನಿಮಿಷ ಆದ ನಂತರ ನೀಟಾಗಿ ಬೆಂದಿರುತ್ತೆ. ಸಖತ್ ಸಾಫ್ಟಾಗಿ ಬರುತ್ತೆ ಇದು ಈ ಕಡುಬು. ಯಾಕಂತಂದರೆ ಇದಕ್ಕೆ ಕಾಯಿ ಹಾಕಿರ್ತೀವಲ್ವ, ರುಬ್ಬುವಾಗಲೂ ಕಾಯಿ ಹಾಕಿದ್ವಿ, ಆಮೇಲೆ ಹಿಟ್ಟಿಗೆ ಕೂಡ ಕಾಯಿ ಹಾಕಿರೋದ್ರಿಂದ ಸಖತ್ ಸಾಫ್ಟಾಗಿ ಬರುತ್ತೆ. ಒಗ್ಗರಣೆ ಹಾಕಿರೋದ್ರಿಂದ ನೀವು ನಂಬಿ ಎಂಥ ಫ್ಲೇವರ್ ಇರುತ್ತೆ ಅಂತಂದರೆ, ನಾರ್ಮಲಾಗಿ ನಿಮಗೆ ಬೇರೆ ಥರ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿದ್ರೆ ಒಂದ್ಸರಿ ಟ್ರೈ ಮಾಡಿ. ದಸರಾ ಹಬ್ಬ ಬೇರೆ ಬಂತು, ಹಬ್ಬಕ್ಕೆ ಕೂಡ ಈ ಥರ ವಿಶೇಷವಾಗಿರುವಂಥ ರೆಸಿಪಿನ ಟ್ರೈ ಮಾಡಿ, ಎಲ್ಲರನ್ನ ಖುಷಿಪಡಿಸಿ. ಖಂಡಿತವಾಗ್ಲೂ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಈ ನನ್ನ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.